ಸಣ್ಣ ಸಣ್ಣ ಹಿನ್ನಡೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ದೇವರಿಗೆ ವಿಶೇಷವಾಗಿ ಸೇವೆಯನ್ನು ಸರ್ವ ಸೇವಾ ಮಾಡಿ ಏನಾದರೂ ದೋಷ ಇದ್ದರೆ ಎಡತಡೆಗಳಿದ್ದರೆ ಶತ್ರುಬಾಧಗಳಿದ್ದರೆ ನಿವಾರಣೆ ಒಟ್ಟಿನಲ್ಲಿ ಆ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು. ಯಾವ
ದಿವಸ ಸಂಕಲ್ಪ ಮಾಡಿದ್ದಾರೆ. ಆ ದಿವಸ ಎಲ್ಲ ಭಕ್ತಾದಿಗಳಿಗೆ ಅಭಿಷ್ಟವನ್ನು ಈಡೇರಿಸುವುದರಲ್ಲಿ ಆ ದೇವತಾಶಕ್ತಿ ಕ್ಷೇತ್ರ ಮೊದಲಿನ ಕ್ಷೇತ್ರದಲ್ಲಿ ನಡೆಸಿಕೊಂಡಿದ್ದರೆ ಅದೇ ಪ್ರಕಾರ ಕ್ಷೇತ್ರ ಪರಿವಾರಗಳಲ್ಲಿ ಪಂಚದಾನಕ್ಕೆ ಸ್ವೀಕಾರ ಮಾಡಿಕೊಂಡು ಎಲ್ಲ ದೋಷವನ್ನು ನಿವಾರಣೆ ಮಾಡಿಕೊಂಡು ಎಲ್ಲರ ಐಕ್ಯಮತ್ಯವನ್ನು ಪ್ರಾರ್ಥನೆ ಮಾಡಿಕೊಂಡು ಶೀಘ್ರವಾಗಿ ಅದನ್ನೆಲ್ಲ ನೀಡಬೇಕು. ಒಟ್ಟಿನಲ್ಲಿ ಆ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಭಕ್ತಾದಿಗಳಿಗೆ ಅವರ ಅಭಿಷ್ಟವನ್ನು ಈಡೇರಿಸಿಕೊಂಡು ಆ ಕ್ಷೇತ್ರವನ್ನು ನಡೆಸಿಕೊಳ್ಳಿ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಂಕಲ್ಪದ ಸಿದ್ಧಿರಸ್ತು ಪ್ರಕಾರವಾಗಿ ನೀರೆಲ್ಲರೂ ಮಾಡಿಕೊಂಡು ಪ್ರಕಾರವಾಗಿ ಸೇವೆಯನ್ನು ಮಾಡಿಕೊಂಡು ಅದರ ಅಂಗವಾಗಿ ಪಂಚದುರ್ಗಿ ಫಲಾಭಿಷೇಕ ನಂತರವಾಗಿ ಸೇವೆಯನ್ನು ಮಾಡಿದಂಥ ಸೇವೆಯಿಂದ ಅದಾಗಿ ಸಂತೃಪ್ತರಾಗಿ ಎಲ್ಲರನ್ನೂ ಐಕ್ಯಮತ್ಯ ಉನ್ನತ ಸ್ಥಾನಮಾನ ಗೌರವಾದಿಗಳು ಹಾಗೆ ಮಕ್ಕಳಿಗೂ ಸಹ ಉತ್ತಮವಾದ ರೀತಿಯ ಭವಿಷ್ಯವನ್ನು ಉಜ್ವಲಗೊಳಿಸಿ ಆ ಸಂಘವನ್ನು ಸಮಾಜ ಬಾಂಧವವನ್ನು ಸದಾ ರಕ್ಷಣೆಯನ್ನು ಮಾಡ್ತಾ ಮೇಲ್ಕಾಲಕ್ಕೂ ಸಂತೋಷವಾಗಿ ಸಂವಿಧಾನದ ಕಾಲಕಾಲಕ್ಕೆ ಸೇವೆಯನ್ನು ಮಾಡಿದ ಐಕ್ಯಮತ್ಯವನ್ನು ಆರೋಗ್ಯವಾದ ಉದ್ಘಾಟನೆಯನ್ನು ಉನ್ನತವಾದ ಸ್ಥಾನಮಾನ ಗೌರವಾದಿಯನ್ನು ತಿಳಿಸಿ ಯಾವುದಾದರೂ ಕೊಂದು ಕೊರತೆ ಇದ್ದರೆ ಅದೆಲ್ಲ ನಿವಾರಣೆಯನ್ನು ಮಾಡಿಕೊಟ್ಟು ಒಟ್ಟಿನಲ್ಲಿ ಸಮಾಜ ಬಾಂಧವರನ್ನು ರಕ್ಷಣೆಯನ್ನು ಮಾಡಿ ಮೇಲ್ಕಾಲಕ್ಕೂ ಸಂತೋಷವಾಗಿ ಸಂವಿಧಾನದಲ್ಲಿ ಸೇವೆಯನ್ನು ಮಾಡಿದ್ದೇವೆ ಇದನ್ನು ತಿಳಿಸಿ ಎಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾ ಪಂಚದುರ್ಗಿ ಅನ್ನೋದರಿಂದ ನಿಮ್ಮೆಲ್ಲರ ಪಾಲಿಗೆ ಸದಾ ಆಗ್ತಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥ ಮನಸ್ಸಂಕಲ್ಪದ ಸಿದ್ಧಿರಸ್ತು ಮೇಲಿನಿಂದ ನೋಡಬೇಡಿ ಮೇಲೆ ಎಲ್ಲರೂ ದೇವರು ಬಾಂಧವರಿಗೆ ತುಂಬ ಬರ್ತಿರ್ತಿ ಒಬ್ಬೇ ಥರದ ಕಷ್ಟಗಳು ನಷ್ಟಗಳು ಗ್ರಹಚಾರಗಳು ಇರ್ತಾರೆ ದುರಿತದೋಷ ಪೂರ ಸ್ವಾಮಿ ಪರಿಹಾರ ಅಂತ ವಿಶೇಷವಾದ ಸೋಮನಾಥ ದೇವರ ಮಂತ್ರಾಲ್ಪ ಸಮಾಜ ವಿದ್ಯಾರ್ಥಿಗಳು ಸಮಾಜ ಮಾತು ತುಂಬಗಲ ಮಾತ್ರ ಆರೋಗ್ಯಪೂರ್ಣ ನಿರ್ಗಾಕ್ಷಣ ಆಕಾಶ ಉದ್ಯೋಗ ವ್ಯವಹಾರ ಕ್ಷೇತ್ರದ ಕೈ ತುಂಬ ಸಂಪತ್ತು ಮನದ ಶಾಂತಿ ನೆಮ್ಮದಿ ನನ್ನ ತುಂಬಗಲ ಈ ಜಾಗ ಬಂದು ದೇವನ ಸೇವನ ಯೋಗ ಭಾಗ್ಯ ಐಕ್ಯಪೂರ್ಣ ಕೈ ತುಂಬ ಸಂಪತ್ತರ ಮಾತ್ರ ಹುಟ್ಟಿತ್ತು ಐಕ್ಯವತ್ತಿತ್ತೊಂದು ದೇವನ ಸೇವೆ ನಂಬಿಕೆ ಯೋಗ ಭಾಗ್ಯ ನಿಕಾಪಾಲಗೂ ಆ ಸ್ವಾಮಿ ಅನುಗ್ರಹ ಕೊಡಬೇಕಂದ್ರೆ ಸೋಮನಾಥ ದೇವರ ಗೋಪಾಲಕೃಷ್ಣ ಸ್ವಾಮಿ ಪ್ರಾರ್ಥನೆ ಗೋಪಾಲಕೃಷ್ಣ ಅನುಗ್ರಹ ಪ್ರಾಪ್ತಿ ಇರಸ್ತು.
ವ್ಯಾಖ್ಯಾನ ಮತ್ತು ಬೆಳಗಾದವರು ಉದ್ಯೋಗ ಉದ್ಯೋಗ ದಿನೇ ದಿನ ಅಭಿವೃದ್ಧಿ ಹೊಂದಿದ ಕುಟುಂಬ ಸಂಸಾರ ಬೆಳಗಾದ ಕೊಡುತ್ತಾರೆ. ಸಮಾಜದಲ್ಲಿ ಒಬ್ಬ ಸೇವೆಯನ್ನು ಸಂದಾಯ ಸೇವೆ ದೇವರ ಸಂತೋಷದ ಸ್ವೀಕಾರ ಮತ್ತು ಸಮಾಜದ ಸರ್ವ ಸದಸ್ಯರಿಗೆ ಪ್ರತಿನಿಧಿಗಳ ಸಮಸ್ತ ದುರಿತವನ್ನು ಮಾಡಿ ಬರ್ತದೆ. ಸಂಘದ ಅಭಿವೃದ್ಧಿಲಾಗದೆ ಮಾತೆಲ್ಲ ಸನ್ನಿಧಿಗೆ ಬರ್ತದೆ. ಮಲ್ಪಾಂತಿ ಸೇವೆ ಭಗವಂತ ಸಂತೋಷದ ಸ್ವೀಕಾರ ಪೂರ್ಣ ಪ್ರಸಾದ ಮಾಡ್ತದೆ. ಆರೋಗ್ಯ ದೀರ್ಘಾಯುಷ್ಯ ಸಂತೋಷ ಬರ್ತದೆ.
ಆ ಭಗವಂತನ ಸೇವೆ ಯಥಾವಿಧಿಯಾದ ಮಕ್ಕಳಿಗೆ ಚೈತನ್ಯ ಭಾಗ್ಯ ಅವಕಾಶ ಮಾತ್ರ ಶೋಚನ ಭಕ್ತಿಪೂರ್ವಕ ಪ್ರಾರ್ಥನೆ. ತಣ್ಣಗಾಯಿ ಇದಂ ಇದಂ ಪ್ರಸಾದ ಒಂದು ಅಲ್ಲ ಪೂಜೆಪ್ಪ ಮತ್ತೆ ಕಾಲ ದೇವರಲ್ಲಿ ಆಯ್ತಾ. ಉದ್ದೇಶವಾದ ಕೊರ್ನಿತ್ಯ ಸೇವೆ ಕಲಕಲಿದೆ ಒಂಜಿ ತೊಂದರೆ ಇಲ್ಲ ಬಗೆಹರಬಲ್ಲಿ ದೇವರನ್ನ ಮಲ್ಪುವರು ಕೊರಿಂತಿಚ್ಚಿ ಸೇವೆನ ದೇವರ ಸಂತೋಷ ಸ್ವೀಕಾರವಂತೊಂದು ಪ್ರಸನ್ನರಾದ ಈಗಲ ಕಾರ್ಯಕ್ಕೆ ಒಂಜಿ ಅಡ್ಡಿ ಆತಂಕ ಮರದ ಲೆಕ್ಕನೆ ಸಹಾಯ ಸರ್ವಕಾರ್ಯ ಕ್ಲಪ್ತ ಸಮಯದಲ್ಲಿ ನಿರ್ವೇಕನವಾದ ನೆರವೇರಿಕೆ ಕೊರೆಯಲಿಕ್ಕೆ ಮಹಾಂತೆಗಳ ಶಕ್ತಿಗಳೊಡೆ ಪಾಲಿಸಿ ಪ್ರಸಾದನ ಅನುಗ್ರಹವಾಗುತ್ತದೆ. ಆ ನೀತಿಯನ್ನು ಬೆಳಗಾವಿ ಕೊಟ್ಟು ರಕ್ಷಣೆ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಮನಸ್ಸನ್ನು ಸದಾ ಸಂತೋಷ ಮಾಡಿಕೊಂಡು ಸ್ವಾಮಿ.